ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಆರೋಗ್ಯ ಇಲಾಖೆದ ಒಟ್ಟು ಸೇರಿಗೆಡು ಉಳ್ಳಾಲ ನಗರಸಭೆ ಕೌನ್ಸಿಲರ್ ಕುಮಾರಿ ಗೀತಾಬಾಯಿ ಮುತಾಲ್ಕೆಡು ತೋಕೋಡು ಅಂಬೇಡ್ಕರ್ ರಂಗಮಂದಿರಡು ಕೋವಿಡ್ ಲಸಿಕೆ ಶಿಬಿರನು ಸೋಮವಾರ ನಡಪಾಯಿರು. ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೊಡರ್ ಅರ್ಲಾದ ಚಾಲನೆ ಕೊರಿಯರು. ಈ ಪೊರ್ತು ಪಾತೆರ್ನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯರನ ದೂರದರ್ಶಿತ್ವಡು ಕೋವಿಡ್ ಮಹಾಮಾರಿ ಸೀಕನು ನಿರ್ಮೂಲನೆ ಮಲ್ಪೆರೆ ಸಾಧ್ಯ ಆವೊಂದುಂಟು. ಕೊರೋನಾ ಬಗೆಟ್ ಏರ್ಲ ಪೋಡಿಗೆ ಮಲ್ತನಂದೆ ಸುರಕ್ಷತೆಗೂ ಹೆಚ್ಚಿನ ಆದ್ಯತೆ ಕೊರಡು ಪಣ ತೆರಿಪಾಯರು. ಅಂಬೇಡ್ಕರ್ ಮೈದಾನದ ಒಂದು ರಂಗಮಂದಿರದಲ್ಲಿ ನಮ್ಮ ಈ ಭಾಗದ ಕೌನ್ಸಿಲರ್ ಗೀತಾಬಾಯಿ ಅವರು, ನಮ್ಮೆಲ್ಲರೂ ಗೊತ್ತಿದೆ, ಗೀತಾಬಾಯಿ ಅವರು ಬಹಳಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಈ ಭಾಗದಲ್ಲಿ ಬಹಳಷ್ಟು ಕೆಲಸವನ್ನ ಜನಸಾಮಾನ್ಯರ ಜೊತೆ ಸೇರಿಕೊಂಡು ಮಾಡತಕ್ಕಂಥ ಮಹಿಳಾ ನಾಯಕ, ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ರಾಜಕೀಯದಲ್ಲಿ ತನ್ನಲ್ಲಿ ಬಹಳಷ್ಟು ನಷ್ಟವಿದ್ರೂ ಕೂಡ ಸಮಾಜಕ್ಕೆ ಯಾವತ್ತೂ ಕೂಡ ಸ್ಪಂದಿಸತಕ್ಕಂಥ ಒಬ್ಬ ಮಹಿಳಾ ನಾಯಕಿ ನಮ್ಮ ಗೀತಾಬಾಯಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಈ ಒಂದು ಇಡೀ ನಮ್ಮ ಜಗತ್ತನ್ನೇ ಬಹಳ ಸಂಕಷ್ಟಕ್ಕೆ ತಂದಿರತಕ್ಕಂಥ ಕೋವಿಡ್-19 ಇದರ ಒಂದು ಇದನ್ನು ಮುಕ್ತಗೊಳಿಸಬೇಕಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಲಸಿಕಾ ಕಾರ್ಯಕ್ರಮ. ಇವತ್ತು ಉಚಿತವಾಗಿ ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಕೊಡುವಂಥದ್ದು ಎರಡು ಹಂತದಲ್ಲಿ ಇದನ್ನು ಕೊಡಬೇಕಾಗಿದೆ. ಒಂದು ಸರಿ ಕೊಟ್ಟರೆ ಮತ್ತೊಮ್ಮೆ ಇನ್ನೊಂದು ಬಾರಿ ಕೊಡುವಂಥದ್ದು, ಅದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಬಹಳಷ್ಟು ಪರಿಣಾಮವನ್ನು ಬೀರತಕ್ಕಂಥ ಲಸಿಕೆಗಳು. ಈ ಒಂದು ಆದಷ್ಟು ಬೇಗ ಈ ಕೊರೋನಾದಿಂದ ಮುಕ್ತ ಆಗಬೇಕು ಅಂತಾದರೆ ನಾವು ಈ ಲಸಿಕೆಯನ್ನು ಕಡ್ಡಾಯವಾಗಿ ಪಡ್ಕೊಳ್ಳುವಂಥ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಡೆ ಅಲ್ಲಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಇವತ್ತು ಗೀತಾಬಾಯಿ ಅವರ ನೇತೃತ್ವದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಕೂಡ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದ ಗೌರವಾನ್ವಿತ ಜೀವನ್ ತುಕೋಟ್ ಅವರು ನಮ್ಮ ಜೊತೆ ಇದ್ದಾರೆ, ಶರತ್ ಶೆಟ್ಟಿ ಅವರು ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ನಮ್ಮ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಇನ್ನೋರ್ವ ನಾಯಕ ಈ ಭಾಗದ ಶಕ್ತಿ ಕೇಂದ್ರ ಅಧ್ಯಕ್ಷ ಆನಂದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅಂಗನವಾಡಿಯ ಮೇಲ್ವಿಚಾರಕರು ನಮ್ಮ ಜೊತೆ ಇದ್ದಾರೆ, ಇಷ್ಟು ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಗೊತ್ತಿದೆ ಕೋವಿಡ್-19 ಕೊರೋನಾ ಬಂದಂಥ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಕಾಣದಂತ ವೈರಸ್ ಮಾಡಿದಂಥ ಅನಾಹುತದಿಂದ ಇಡೀ ನಮ್ಮ ಕ್ಷೇತ್ರ, ಇವತ್ತು ಯಾವುದೇ ಕ್ಷೇತ್ರ, ಯಾವುದೇ ಉದ್ಯಮ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಒಟ್ಟು ಸಮಾಜಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಮಾಡಿದಂಥ ಆರ್ಥಿಕ, ಬಹಳ ಮುಖ್ಯವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಂತ ಒಂದು ಕೊರೋನಾ ಅದರ ವಿರುದ್ಧ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಅದನ್ನ ಹೊಡೆದೊಡಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಇದು ಸರ್ಕಾರ, ಇದು ಬಹಳ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಬಹಳ ಕಟ್ಟುನಿಟ್ಟಿನ ನೀತಿ ನಿಯಮಗಳನ್ನು ಜಾರಿಗೊಳಿಸಿದೆ. ಆ ನೀತಿ ನಿಯಮಗಳನ್ನು ಪಾಲಿಸುವಂತದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ. ನಾವು ಮಾಸ್ಕ್ ಅನ್ನ ಧರಿಸುವಂತದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಆದಷ್ಟು ನಾವು ದಿನಬಳಕೆಯಲ್ಲಿ ಸೇವಿಸುವಂತ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಆಹಾರಗಳನ್ನೇ ಸೇವಿಸುವಂಥದ್ದು, ಬಿಸಿ ನೀರನ್ನೇ ಜಾಸ್ತಿ ಉಪಯೋಗಿಸುವಂಥದ್ದು, ಈ ರೀತಿಯಾಗಿ ಎಲ್ಲವನ್ನು ಮಾಡಿದಾಗ ಆದಷ್ಟು ಬೇಗ ಈ ಕೊರೋನಾದಿಂದ ಮುಕ್ತಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಏನು ನಮ್ಮ 2 ವರ್ಷದ ಹಿಂದೆ ಯಾವ ರೀತಿ ನಮ್ಮ ಜನಜೀವನ ಇತ್ತು, ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಮದುವೆ ಕಾರ್ಯಕ್ರಮಗಳು, ಅದು 20-50 ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವಂತ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಖಂಡಿತವಾಗಿ ಆ ನಿಯಮವನ್ನು ಪಾಲಿಸಬೇಕು. ಬರತಕ್ಕಂಥ ದಿನಗಳಲ್ಲಿ ನಾನು ಯಾವತ್ತೂ ಸಭೆಯ ಸಮಾರಂಭದಲ್ಲಿ ಹೇಳಿದ್ದೆ, 1 ನಿಮಿಷ ನಾವು ದಿನನಿತ್ಯ ದೇವರ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಧರ್ಮದ ದೇವರನ್ನು ಪ್ರಾರ್ಥನೆ ಮಾಡುವಾಗ
ಒಂದು ನಿಮಿಷ ಆದಷ್ಟು ಬೇಗ ಈ ಕೊರೋನಾದಿಂದ ಕೂಡ ಇಡೀ ಜಗತ್ತಿನಿಂದ ಕೊರೋನಾ ಮುಕ್ತವಾಗಿ ನಾವು ಪ್ರಾರ್ಥನೆಗಳ ದೇವರನ್ನು ಮಾಡಬೇಕಾಗಿದೆ. ದೇವರ ಈ ಇದ್ರಲ್ಲಿ ಮಾತ್ರ ಇದು ಸಾಧ್ಯ. ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಕೊರೋನಾ ಏನು ಒಂದು ವೈರಸ್ ಇದೆ ಇದನ್ನ ಆದಷ್ಟು ಬೇಗ ಇಡೀ ಲೋಕದಿಂದ ಇದು ತೊಲಗಬೇಕು ಅಂತಾದ್ರೆ ನಾವು ಕೂಡ ಬಹಳ ಜಾಗ್ರತೆಯಿಂದ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸುವಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಗೀತಾಬಾಯಿ ಅವರ ನೇತೃತ್ವದಲ್ಲಿ ಇವತ್ತು ಕೊರೋನಾ ಲಸಿಕೆಯನ್ನ ಕೊಡತಕ್ಕಂಥ ಕೆಲಸ ಕಾರ್ಯ ಇವತ್ತು ಆಗ್ತಾ ಇದೆ. ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಈ ಕೆಲಸದಲ್ಲಿ ನಿರಂತರವಾಗಿ ನಾವು ತೊಡಗಿಕೊಳ್ಳೋಣ. ಸಾಮಾಜಿಕವಾಗಿ ನಾವು ಯಾವತ್ತೂ ಕೂಡ ಸಾಮಾಜಿಕ ಜವಾಬ್ದಾರಿ ಕೆಲಸವನ್ನು ಮಾಡೋದು, ಆ ಮೂಲಕ ಜನಸಾಮಾನ್ಯರ ಕಷ್ಟ ನಷ್ಟಗಳು ಬಂದಾಗ ಅದಕ್ಕೆ ಹೋಗಲು ಧ್ವನಿಯನ್ನು ಕೊಡತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಒಟ್ಟು ಸೇರಿ ಮಾಡಿದಾಗ ಒಂದು ಒಳ್ಳೆಯ ಸುಂದರವಾದ ಸಮಾಜ ನಿರ್ಮಾಣ ಸಾಧಿಸಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿಸುತ್ತಾ ಲಸಿಕಾ ಕಾರ್ಯಕ್ರಮದಲ್ಲಿ ಜಾಗರೂಕತೆಯಿಂದ ಏನು ನಾವು ವ್ಯವಸ್ಥೆ ಮಾಡಿದ್ರೆ ಅದನ್ನು ಉಪಯೋಗಿಸಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಕೂಡ ಗೌರವಪೂರ್ಣ ನಮನವನ್ನು ಸಲ್ಲಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ. ಸ್ಥಳೀಯ ಕೌನ್ಸಿಲರ್ ಕುಮಾರಿ ಗೀತಾಬಾಯಿ ಪಾತಿರೊಂದು ತನ್ನ ವಾರ್ಡ್ ಲಸಿಕಾ ಶಿಬಿರನ ಅಟನೆ ಮಲ್ಪೋಡು ಪಂಪಿನ ಯೋಚನೆ ಇನಿ ಕೈಕೂರ್ದು ಬತ್ತಲು ಇಂದಕ್ಕೆ ಸಹಕಾರ ಮಲ್ತಿನ ಮಾತಾ ಬಿಜೆಪಿ ಮುಖಂಡರಿಗೂ ಅಧಿಕಾರಿಗಳಿಗೂ ಸೊಲ್ಮೆ ಸಂದಾಯ ಮಲ್ಪ ಮಾಡಿ ತೆರಿಪಾಯರು. ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಲಸಿಕೆಗೆ ಪಡೆಯಲು ಬಂದಂತಹ ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೇನೆ. ಈ ಕೋವಿಡ್ ಬಹಳ ಒಂದು ಮಹಾಮಾರಿಯಾಗಿದೆ. ನನ್ನ ವಾರ್ಡಲ್ಲಿ ಬಹಳ ದಿನದಿಂದ ನಾನು ಒಂದು ಕಾರ್ಯಕ್ರಮ ಮಾಡಬೇಕಂತ ನಾನು ಬಹಳ ಆಸೆ ಪಟ್ಟಿದ್ದೆ. ಆದರೆ ನನಗೆ ಅದು ಕೋವಿಡ್ ನನಗೆ ಸಿಕ್ಕಲೇ ಇಲ್ಲ. ಕಡೆಗೆ ನಾನು ಎಲ್ಲರ ಹತ್ರ ಬೇಡಿಕೊಂಡಾದಾಗ ನನಗೆ ಈ ಒಂದು ಕೋವಿಡ್ ನನಗೆ ಇವತ್ತಿನ ದಿನ ಸಿಕ್ಕಿದೆ. ಹಾಗೆ ನನಗೆ ತುಂಬಾ ಸಂತೋಷ. ಇವತ್ತು ನನ್ನ ವಾರ್ಡಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ. ಇನ್ನು ಮುಂದೆಗೆ ಕೂಡ ಇಲ್ಲಿ ಒಂದು ತುಂಬಾ ಒಳ್ಳೆ ಕೆಲಸ ಮಾಡ್ಬೇಕಂತ ನಾನು ಬಹಳ ಒಂದು ಆಸೆ ಇಟ್ಟಿದ್ದೇನೆ. ಜನರ ಬೆಂಬಲ ಹಾಗೂ ಸಹಕಾರ ನನಗೆ ಅಗತ್ಯ ಉಂಟು. ಈ ಊರಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಬೇಕಂತ ನಾನು ನಮ್ಮ ರವೀಂದ್ರ ಶೆಟ್ಟಿ ಅವರ ಹತ್ರ ಬಹಳ ದಿನದಿಂದ ಹೇಳ್ತಾ ಇದ್ದೇನೆ. ಉಳಿದಂತ ಕೆಲವು ಕೆಲಸಗಳಿದೆ, ಅದನ್ನು ಕೂಡ ಮುಂದೆ ನಾನು ಮಾಡ್ತಾ ಇದ್ದೇನೆ. ಇಷ್ಟೇ ಇವತ್ತು ನನ್ನ ಮಾತುಗಳು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಶಿಬಿರಗ ಬದ್ದದು ಶುಭ ಹಾರೈಕೆ ಮಾಡ್ತಾರೆ. ವಿಧಾನಸಭಾ ಕ್ಷೇತ್ರದ ನಗರದ ನಗರಸಭೆ ವಾರ್ಡ್ ಗೀತಕ್ಕ ಕೊಕ್ಕೈ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ನಮ್ಮ ಮುದಾರರು ಮಾರೀಶಗಳು ಮಾರಿಕೊಂಡು ಅಂಬೇಡ್ಕರ್ ಭವನದಲ್ಲಿ ಲಸಿಕೆ ಕಾರ್ಯಕ್ರಮ ನಡೆದುಕೊಂಡಿದೆ. ನರೇಂದ್ರ ಮೋದಿಜಿನ ಯೋಜನೆ ಎಂಜಿನಗೊಂಡ 130 ಕೋಟಿ ಜನಸಂಖ್ಯೆ ಮಧ್ಯೆ ಈ ಭಾರತ ಪ್ರತಿ ಲಸಿಕೆ ಫ್ರೀ ಆದ ಯೋಜನೆ ಇದೆ. ಆ ಯೋಜನೆ ಗಲ್ಲಿಗೆ ಹಲ್ಲಿಲ್ಲ ಏರುವಂತ ಲಸಿಕೆ ಬಾಂಧಿದ್ದಾರೆ. ನಾಡಿನ ಲಸಿಕೆ ಕೊಡುವ ಕಾರ್ಯಕ್ರಮ ನಗರ ಲೀಡರ್ ಮುಖಾಂತರವಾಗಿ ನಡೆಯಬಹುದು. ಲಲಿತ್ ಕುಮಾರ್ ಕಟೀಲ್ ನಮ್ಮ ರಾಜ್ಯದ ಅಧ್ಯಕ್ಷರಾದ ಮುಂದಾಳರು ಜಿಲ್ಲೆಯ ಅಧ್ಯಕ್ಷರು ಸುದರ್ಶನ ಇಡೀ ನಮ್ಮ ಓಡೂರು ಲಸಿಕೆದ ಸಮಸ್ಯೆಯನ್ನು ಲಸಿಕೆದ ಸಮಸ್ಯೆನೇ ಹೆಚ್ಚು ಅಧಿಕಾರಿ ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್ ಅದರ ನೇತೃತ್ವದಲ್ಲಿ ಹರೀಶ್ ಊರಿನ ಏರಿಯಾಗಳ ಲಸಿಕೆ ಸಿಕ್ಕಂದೆ ಸಮಸ್ಯೆ ಆಗ್ತದೆ. ಇದನ್ನ ಕೊರೋನಾ ಸಮಸ್ಯೆ ಆಗ್ತದೆ ಆಗ ಇಲ್ಲಡೆ ಕೂತ್ಕೊಂಡು ಜನರು ವ್ಯವಸ್ಥೆ ಇನ್ನು ಈ ಲಸಿಕೆ ಕೊಟ್ಟು ಫ್ರೀ ಆದ ಲಸಿಕೆ ಕೊಟ್ಟು ಆಲೋಚನೆ ಮಾಡ್ಕೊಂಡು 130 ಕೋಟಿ ಜನಕ್ಕೂ ಗಂಟು ಲಸಿಕೆ 1,000 ರೂಪಾಯಿ ಲೆಕ್ಕ ಮಾಡೋದು ₹1,000 ನಮ್ಮ ಕ್ಯಾಲ್ಕುಲೇಟರ್ ಲೆಕ್ಕ ಆಲೋಚನೆ ಮಾಡ್ಕೊಂಡು ವಿರೋಧ ಪಕ್ಷದಾಗ ದೂರ ಒಂದು ಯಾಕೋ ಕೊರೋನಾ ಬಂದರೆ ಅವಾಗ ಲಸಿಕೆ ಕೊಡ್ಕೊಂಡ್ರೆ ವಿರೋಧ ಮಾಡ್ತೀರಿ ಇತ್ತೆ ಆ ಫುಲ್ಲು ಬಂದು ಕೊರಡು ಎಂಗ್ಲೇ ಕೊಡ್ತಿರುತ್ತೆ. ವಾಟ್ಸಪ್ ಫೇಸ್ಬುಕ್ ಮೀಡಿಯಾ ಕೊಡೋದಿಲ್ಲ ಆಚೆಗೆ ಆಗ್ಬಿಡೋದು ವಿರೋಧ ಪಕ್ಷದಲ್ಲಿ ಇದು ಶೋಗಳು ಇದು ಕೊಡೋದು ವ್ಯವಸ್ಥೆ ಸಂಪೂರ್ಣವಾದ ಸಹಕಾರ ಕೇವಲ ಅಕ್ಲಿನ ಜಾಗಿಗೆ ಮಾತ್ರ ಸೀಮಿತ ಮಾತ್ರ ಒಟ್ಟಾದ ಜಾತಿ ಮತ ಭೇದ ಪಕ್ಷರಹಿತವಾದ ಭಾರತೀಯ ನಾಗರಿಕರಿಗೆ ಮಾತ್ರ ಲೆಕ್ಕ ಕೊರೋನಾ ಆಯ್ನಾದ ಬೇಗ ಹೋಗಲೆಕ್ಕ ಶಕ್ತಿ ಪರಮಾತ್ಮ ಹೊರಡೆ ಬಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಬಿಜೆಪಿ ಮುಖಂಡರು ಜೀವನ್ ಕುಮಾರ್ ತೊಕ್ಕೋಟು, ಶರತ್ ಶೆಟ್ಟಿ, ಆರೋಗ್ಯ ಇಲಾಖೆದ ಪ್ರಸ್ವಿತಾ ಈ ಪುರ್ತೋಟುಗೆ ಇದ್ದರು. ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಆನಂದ್ ಶೆಟ್ರು ಎತ್ಕೊಂದು ಲೇ ಸುಧಾರ್ಥ ಕೊರಿಯರು.